ಈಗಿನ ಕಾಲದಲ್ಲಿ ಹುಡುಗಿಗಿಂತ ಜಾಸ್ತಿ ಹುಡುಗರೇ ಜಾಸ್ತಿ ಅಡಿಗೆ ಮಾಡ್ತಾರೆ. ದಿಸ್ ಇಸ್ ನಾಟ್ ಫೇರ್. ಸ್ಟಾರ್ಟ್ ಆಗ್ತಿರೋದು ಮನೆಯಲ್ಲೇ, ಆದರೆ ಎಂಡ್ ಮಾತ್ರ ನಾನು ಇದನ್ನ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀನಿ. ಹೌದಾ ರೇಯಾ? ಈ ಮನೇಲಿ ಜಾಸ್ತಿ ಕುಕ್ ಮಾಡೋದು ಯಾರು? ನೀನು ಹೇಳು. ಅಮ್ಮ ಜಾಸ್ತಿ ಅಡುಗೆ ಮಾಡೋದು, ಅಪ್ಪ ಜಾಸ್ತಿ ಅಡುಗೆ ಮಾಡೋದು? ನಾನಲ್ವಾ? ನೋಡಿ, ಇಲ್ಲೇ ಅದು ಪ್ರೂವ್ ಆಯಿತು ಅದು ರಾಂಗ್ ಅಂತ. ನಾನು ಈ ಸಾರಿ ತೊಗೊಂಡಿದ್ದೀನಿ. ದಿಸ್ ಇಸ್ ಒಂದು $70 ಆ್ಯಂಡ್ ಇದಕ್ಕೆ ಸ್ಲೀವ್ಲೆಸ್ ಬ್ಲೌಸ್ ಕೂಡ ತೊಗೊಂಡಿದ್ದೀನಿ. ನಾವು ಎಷ್ಟೇ ಇಂಡಿಯಾ ಬಿಟ್ಟು ಯಾವ ದೇಶಕ್ಕೆ ಹೋದ್ರೂ ಆ ದೇಶದಲ್ಲಿ ಒಂದು ಇಂಡಿಯಾ ಎಲ್ಲಿದೆ ಅಂತಲೇ ಹುಡುಕ್ತಾ ಇರ್ತೀವಿ. Hello everyone, good morning. Hello everyone, good morning. Yes, ಇವತ್ತು ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಮಧ್ಯಾಹ್ನದಿಂದ 1:30 ಆಗಿದೆ ಗಂಟೆ, ಸ್ಯಾಟರ್ಡೇ. ಆ್ಯಂಡ್ ಸ್ಟಾರ್ಟ್ ಆಗ್ತಿರೋದು ಮನೆಯಲ್ಲೇ, ಆದರೆ ಎಂಡ್ ಮಾತ್ರ ನಾನು ಇದನ್ನ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀನಿ. ಅದು ಏನು ಎತ್ತ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಏನು ನಾನು ಇಂಡಿಯಾದಲ್ಲಿ ಹೆಂಗೆ ಎಂಡ್ ಮಾಡ್ತೀನಿ ನಾನು ಬ್ಲಾಗನ್ನು ಅಂತ. ಸೊ ಇವಾಗ ಮಧ್ಯಾಹ್ನ 1:30 ಆಗಿದೆ. ಊಟ ಮಾಡಬೇಕು ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಜೊತೆಗೆ ಇವತ್ತೊಂದು ಅಡ್ಜಸ್ಟ್ಮೆಂಟ್ ಕೂಡ ಮಾಡಿದ್ದೀನಿ ನಾನು. ಏನು ಅಂದರೆ ಕುಕ್ಕರ್ ಕೂಡ ಸೀಟಿ ಹೊಡಿತಾ ಇದೆ, ಅನ್ನ ರೆಡಿ ಆಗಿದೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಏನು ಅಂದರೆ ಇವತ್ತು ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ಗೆ ಇದ್ದಿದ್ದು ಇಡ್ಲಿ, ಅದಕ್ಕೆ ಸಾಂಬಾರು. ಸೊ ಇವಾಗ ಮಧ್ಯಾಹ್ನಕ್ಕೂ ಅದೇ ಸಾಂಬಾರನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಯಾರು ಕುಕ್ ಮಾಡ್ತಾರೆ, ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಒಂದೊಂದ್ಸರಿ ಈ ಥರ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ ಮಾಡಿರೋದನ್ನೇ ಮಧ್ಯಾಹ್ನಕ್ಕೂ ಅಡ್ಜಸ್ಟ್ ಮಾಡ್ಕೋತಾ ಇದ್ವಿ ಎನಿವೇಸು. ಸೊ ಇವಾಗ ಏನಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ಇವಾಗ ಹೋಗ್ಬೇಕಲ್ವ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ಯಾರು ಕುಕ್ ಮಾಡ್ಕೊಂಡು ಕೂತ್ಕೊಂತಾರೆ ಅಂತ ಅಲ್ಲಿಂದನೇ ಅಲ್ಲಿಗೆ ನಾವು ಅಡ್ಜಸ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತು ನಮ್ಮ ಗೆಸ್ಟ್ ಅಪಿಯರೆನ್ಸಲ್ಲಿ ಬರೋವಂಥ ಮಿಸ್ಟರ್ ದೀಪಕ್ ಜೈನ್ ಅವರು ಬರೀ ಸಾಂಬಾರು ಆದ್ರೇನು, ನಾನು ಅದಕ್ಕೆ ಎಕ್ಸ್ಟ್ರಾ ನಿಮಗೆ ಹಪ್ಪಳ ಹಾಕ್ಕೊಡ್ತೀನಿ, ನಿಮಗೆ ಅದಕ್ಕೆ ತಿನ್ನೋಕ್ಕೆ ಕಚ್ಕೊಂಡು ತಿನ್ನೋಕ್ಕೆ ಏನಾದರೂ ಹಾಕ್ಕೊಡ್ತೀನಿ ಅಂತ ಇವತ್ತು ಒಂದು ಬಂದಿದ್ದಾರೆ ನಿಮ್ಮ ಮುಂದೆ. ತುಂಬ ದಿನದಿಂದ ನೀವು ತುಂಬ ಜನ ಕೇಳ್ತಿದ್ರಿ ದೀಪ ಅವರನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಬ್ಲಾಗಲ್ಲಿ ಅಂತ. ವೀಕೆಂಡಲ್ಲಿ ಮಾತ್ರ ಅವ್ರು ನಮಗೆ ಸಿಗೋದಲ್ವಾ. ಸೊ ಹಾಗಾಗಿ ಇವತ್ತು ನಾನು ಮತ್ತೆ ಅವ್ರನ್ನ ಈ ಬ್ಲಾಗಲ್ಲಿ ಕರ್ಕೊಂಡ್ಬರ್ತಾ ಇದ್ದೀನಿ. ಅದನ್ನೇ ಯಾವಾಗಲೂ ನಮ್ಮಿಬ್ರು ಮುಖಾನೇ ನೋಡಿ 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 ಎಲ್ಲಾರ್ಗೆ ಬೋರ್ ಆಗಿರುತ್ತೆ ಅಲ್ವಾ. ಹಲೋ ಸರ್. ಹಾಯ್, ಹಲೋ. ಏನ್ ಮಾಡ್ತಾ ಇದ್ದೀರಾ? ಕಲರ್ ಫ್ರೈಮ್ಸ್ ಬೋಟಿ. ಓಕೆ, ಬೋಟಿ ಫ್ರೈ ಮಾಡ್ತಾ ಇದ್ದಾರೆ. ಸೊ ಹೇಳಿ, ನಿಮ್ಗೆ ಏನು ಅನಿಸ್ತಾ ಇದೆ ನನ್ನ ಬ್ಲಾಗಲ್ಲಿ ಬರೋಕ್ಕೆ ಅಂತ? ಒನ್ಸ್ ಅಗೇನ್ ಆಫ್ಟರ್ ಸೋ ಲಾಂಗ್ ಟೈಮ್ ಸೆಲೆಬ್ರಿಟಿ ಆಗ್ತೀನಿ ಆಮೇಲೆ. ಸಿ ನಮ್ಮ ಇವಾಗ ರೇಯನ್ಶ್ ನಮ್ಮದು ಚಾನಲಲ್ಲಿ ಫುಲ್ ಫೇಮಸ್ ಆಗಿದ್ದಾನೆ. ಎಲ್ಲರೂ ಹೇಳ್ತಾರೆ ನಿಮಗಿಂತ ಜಾಸ್ತಿ ಫೇಮಸ್ ಆಗಿರೋದು ನಿಮ್ಮ ಮಗ, ಈ ನನ್ನ ಮಗ ಇವನು ಅಂತ. ನಿಮಗೆ ಕುಕ್ಕಿಂಗಿಗೆ ಇನ್ಸ್ಪಿರೇಷನ್ ಯಾರು? ನೀವು ಕುಕ್ಕಿಂಗ್ ಹೆಂಗೆ ಕಲ್ತ್ರಿ? ಆ ಥರ ಏನಿಲ್ಲ ಇನ್ಸ್ಪಿರೇಷನ್ ಅಂತ. ನಾವೇ ಬ್ಯಾಚುಲರ್ಸ್ ಆಗಿದ್ದಾಗ ನಾವೇ ಮಾಡ್ತಾ ಇದ್ವಿ. ಸೊ ಒಂದೊಂದು ಹಂಗೆ ಕಲಿತ್ವಿ. ಸೊ ನೀವು ಹೇಳೋದು ಬ್ಯಾಚುಲರ್ ಅಲ್ಲಿ ಇದ್ದಾಗ ಯಾರು ಸಪರೇಟ್ ಆಗಿರ್ತಾರೆ ಅವರೆಲ್ಲ ಅಡಿಗೆ ಕಲ್ತಿರ್ತಾರೆ ಅಂತ. ರೈಟ್. ನೀವು ಈಗಿನ ಕಾಲದಲ್ಲಿ ಹುಡುಗಿಗಿಂತ ಜಾಸ್ತಿ ಹುಡುಗರೇ ಜಾಸ್ತಿ ಅಡಿಗೆ ಮಾಡ್ತಾರೆ. ದಿಸ್ ಇಸ್ ನಾಟ್ ಫೇರ್. ನೋಡಿ, ವೀಕೆಂಡಲ್ಲಿ ಬಂದು ಒಂದು ಹಪ್ಪಳ ಕಾಯಿಸ್ಬಿಟ್ಟು ಯಾವ ಥರ ಅಪವಾದ ಆಗ್ತಾ ಇದ್ದಾರೆ. ಹುಡುಗಿರಿಗಿಂತ ಜಾಸ್ತಿ ಹುಡುಗರೇ ಕುಕ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹೌದಾ ರೇಯಾ? ಈ ಮನೇಲಿ ಜಾಸ್ತಿ ಕುಕ್ ಮಾಡೋದು ಯಾರು? ನೀನು ಹೇಳು. ಅಮ್ಮ ಜಾಸ್ತಿ ಅಡುಗೆ ಮಾಡೋದು, ಅಪ್ಪ ಜಾಸ್ತಿ ಅಡುಗೆ ಮಾಡೋದು? ನಾನಲ್ವಾ? ನೋಡಿ, ಇಲ್ಲೇ ಅದು ಪ್ರೂವ್ ಆಯಿತು ಅದು ರಾಂಗ್ ಅಂತ. ಎಲ್ಲ ನಾರ್ಮಲ್ ಸಾರುಗಳು ಮಾಡೋದು, ಡಿಫ್ರೆಂಟ್ ವೆರೈಟೀಸ್ ಎಲ್ಲ ನಾವು ಮಾಡೋದು. ಓಕೆ, ನಾವೆಲ್ಲ ಬರೀ ನಾರ್ಮಲ್ ಮಾಡೋದಂತೆ. ಬರೀ ಸಾರು ಪಲ್ಯ ನಾರ್ಮಲ್. ಏನಾದ್ರು ಒಂದು ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಬಿಟ್ಟು ಮಾಡೋದು ಇವರಂತೆ. ಸೊ ನೀವು ಹೇಳಿ, ನಿಮ್ಮ ಮನೆಯಲ್ಲಿ ಹೆಂಗಿದೆ ಸ್ವಲ್ಪ ಪರಿಸ್ಥಿತಿ? ನಿಮ್ಮ ಮನೇಲಿ ಯಾರು ಮಾಡೋದು ಅಂತ? ಆ್ಯಂಡ್ ಈ ಥರ ನಾವು ಫಾರಿನ್ ಅಂದರೆ ಯಾವುದಾದ್ರೂ ಔಟ್ಸೈಡ್ ಕಂಟ್ರಿನಲ್ಲಿ ಇದ್ದಾಗ ಬರೀ ಅದು ಕುಕ್ಕಿಂಗ್ ಅನ್ನೋದು ಬರೀ ಲೇಡೀಸ್ಗೆ ಮಾತ್ರ ಸೀಮಿತ ಅಂತ ಆಗಿರೋದಿಲ್ಲ. ಯಾಕಂದರೆ ಕೆಲವರು ಬ್ಯಾಚುಲರ್ ಆಗಿ ಮುಂಚೆನೇ ಫಾರಿನ್ ಕಂಟ್ರಿಗಳಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವ್ರು ಕುಕ್ಕಿಂಗ್ ಆಲ್ರೆಡಿ ಕಲ್ತಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಥರ ಒಂದು ಕಂಟ್ರಿನಲ್ಲಿ ಇದ್ದಾಗ ಬರೀ ಗರ್ಲ್ಸೇ ಮಾಡಬೇಕು, ಬಾಯ್ಸ್ ಕುಕ್ಕಿಂಗ್ ಮಾಡಲ್ಲ, ಆ ಥರ ಎಲ್ಲ ಏನೂ ಇರೋದಿಲ್ಲ. ಈಕ್ವಲ್ ಆಗಿ ಎಲ್ಲ ಕೆಲಸನೂ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ವಾ? ಎಸ್. ಸೊ ಹುಡುಗಿರಿಗಿಂತ ಹುಡುಗರೇ ಜಾಸ್ತಿ ಅಡುಗೆ ಮಾಡೋದಾ? ಆ ಥರ ಅಲ್ಲ, ಬಟ್ ಹುಡುಗಿಯರಿಗಿಂತ ಹುಡುಗರು ಚೆನ್ನಾಗಿ ಮಾಡೋದು, ಜಾಸ್ತಿ ಚೆನ್ನಾಗಿ ಮಾಡೋದು. ಆ ಥರ ಹುಡುಗಿರಿಗಿಂತ ಹುಡುಗರು ಚೆನ್ನಾಗಿ ಮಾಡೋದು. ಕರೆಕ್ಟ್. ಅದು ಯಾಕಂದ್ರೆ ಅವ್ರು ಯಾವಾಗನೂ ಅವಾಗ ಒಂದ್ಸರಿ ಮಾಡೋದಲ್ವಾ, ತುಂಬ ದಿನ ಬಿಟ್ಟು ಎಲ್ಲ. ಸೊ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವಾಗಲೂ ಮಾಡಿದ್ದನ್ನು ತಿಂದು ಬೋರ್ ಆಗಿರುತ್ತೆ. ಅವ್ರು ಯಾವಾಗನೂ ಒಂದ್ಸರಿ ಬಂದು ಒಂದು ಮಾಡಿದಾಗ ಅದು ಟೇಸ್ಟಿ ಅಂತ ಅನಿಸುತ್ತೆ ಅಲ್ವಾ ರೇಯನ್ಶ್? ಸೊ ಇವಾಗ ಹೊರಟಿದ್ದೀವಿ.
ಇದು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಇದೊಂದು ಜೆರಾರ್ಡ್ ಸ್ಟ್ರೀಟ್ ಅಂತ ಒಂದು ಇಲ್ಲಿ ಡೌನ್ ಟೌನಲ್ಲಿ ಒಂದು ಸ್ಟ್ರೀಟ್ ಇದೆ. ಎಲ್ಲರೂ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ಅದನ್ನು ಮಿನಿ ಇಂಡಿಯಾ ಅಂತಲೇ ಹೇಳ್ತಾರೆ, ಲಿಟಲ್ ಇಂಡಿಯಾ ಅಂತ. ಯಾಕಂದರೆ ಅಲ್ಲಿ ಎಲ್ಲ ಇಂಡಿಯನ್ ಕ್ಲೋತ್ ಸ್ಟೋರ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು, ಫುಡ್ ಐಟಮ್ಸ್ ಎಲ್ಲನೂ ಸಿಗುತ್ತೆ ಅಲ್ಲಿ. ಸೊ ಅದನ್ನು ಲಿಟಲ್ ಇಂಡಿಯಾ ಅಂತಲೇ ಕರೀತಾರೆ. ಸೊ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ಹೇಳಿರೋದು ಕೇಳಿದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ಒಂದು ಹೋಗ್ತಾ ಇದ್ದೀವಿ, ನಾವು ಹೆಂಗಿದೆ ನೋಡೋಣ ಅಂತ. ಸೊ ಅದಕ್ಕೋಸ್ಕರ ನಾವು ಇವತ್ತು ಇಂಡಿಯಾಗೆ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಿದ್ದೆ. ಸೊ ಇವಾಗ ಹೊರಟಿದ್ದೀವಿ. ಸಿ ಹಾಯ್, ಸೇ ಹಾಯ್. ತುಂಬ ಬಿಗ್ಗು ಇಂಡಿಯಾಗೆ ಹೋಗೋಕ್ಕಿದೆ, ಫುಲ್ ಲಾಂಗ್ ಅಲ್ಲಿ ಹೋಗೋಕ್ಕಿದೆ, ತುಂಬ ದೂರ ಇದೆ. ಇಂಡಿಯಾಕ್ಕೆ ಹೋಗೋಕ್ಕೆ ತುಂಬ ದೂರ ಇದೆ, ಹೌದು. ಅದಕ್ಕೆ ನಾವು ಇವಾಗ ಒಂದು ಆಲ್ಟರ್ನೇಟಿವ್ ಇಂಡಿಯಾ ಹುಡುಕಿದ್ದೀವಿ ಇಲ್ಲಿ. ಸೊ ಹೋಗಿ ಬರೋಣ, ಓಕೆ ಅಲ್ವಾ? ಸದ್ಯಕ್ಕೆ ಟ್ರೈನಲ್ಲಿ ಇದ್ದೀವಿ. ಇವತ್ತು ನೋಡಿ, ಅವರು ಬ್ಲ್ಯಾಕ್ ಹಾಕಿದ್ದಾರೆ, ನಾನು ಬ್ಲ್ಯಾಕ್ ಹಾಕಿದ್ದೀನಿ. ಮ್ಯಾಚಿಂಗ್ ಆಗಿದೆ. ಬಟ್ ಇವ್ರು ಮಾತ್ರ ಇಲ್ಲಿ ರೆಡ್ ಹಾಕಿದ್ದಾರೆ. ನಾನು ಹೇಳ್ತಾ ಇದ್ದಿದ್ದು ಜೆರಾರ್ಡ್ ಸ್ಟ್ರೀಟ್ ಅಂತ. ಇಲ್ಲಿ ಇವಾಗ ಇಲ್ಲಿಂದ ಮುಂದೆ ಹೋಗ್ತಾ ಇದ್ರೆ ಎಲ್ಲ ಬೋರ್ಡ್ಸ್ ಆಗಿರ್ಬೋದು, ಶಾಪ್ಸ್ ಆಗಿರ್ಬೋದು, ಎಲ್ಲ ಇಂಡಿಯನ್ ನೇಮ್ಸಲ್ಲೇ ಇದೆ. ಲೈಕ್ ಅಲ್ಲಿದೆ ಒಂದು ಮುಂಬೈ ಪಾನ್ ಆ್ಯಂಡ್ ಕೋಲ್ಡ್ ಡ್ರಿಂಕ್ಸ್ ಹೌಸ್ ಆ್ಯಂಡ್ ಎಲ್ಲ ಬಟ್ಟೆ ಶಾಪ್ಗಳು. ಸೊ ಮುಂದೆ ಹೋಗ್ತಾ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಉಡುಪಿ ಪ್ಯಾಲೇಸ್ ಕೂಡ ಇದೆ, ಪಕ್ಕಾ ಪ್ಯೂರ್ ಇಂಡಿಯನ್ ಸ್ಟೈಲ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಬರೀ ಇಂಡಿಯನ್ ಕ್ಲೋತ್ ಸ್ಟೋರ್ ಇದೆ, ಒಂದು ರಾಶಿ. ಆ್ಯಂಡ್ ಎಲ್ಲ ಅಂಗಡಿ ಮುಂದೇನು ಇಂಡಿಯನ್ ಸಾಂಗ್ಸು, ಪಂಜಾಬಿ ಸಾಂಗ್ಸ್, ಹಿಂದಿ ಸಾಂಗ್ಸು ಕೇಳೋಕ್ಕೆ ಸಿಗ್ತಾ ಇದೆ. ನಾನು ಹಿಂದೆಗಡೆ ನೋಡ್ತಿದ್ದೀರಾ, ಎಲ್ಲ ಬಟ್ಟೆ ಶಾಪ್ಸು. ಆರಾಮಾಗಿ ತೊಗೋಬೋದು, ಏನು ಬೇಕಿದ್ರು ಸಾರಿ, ಕುರ್ತಾ ಎಲ್ಲ ಇದೆ ಇಲ್ಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ನೋಡ್ಬಿಟ್ಟಿದ್ದೆಲ್ಲ. ಒಂದು ಫಾರಿನ್ ಈ ಥರ ಕಂಟ್ರಿಗೆ ಬಂದಾಗ ನಾವು ಒಂದು ಜಾಸ್ತಿ ಮಿಸ್ ಮಾಡೋದಂದರೆ ಒಂದು ಇಂಡಿಯನ್ ಕ್ಲೋತ್ಸ್ ಶಾಪಿಂಗು, ಇನ್ನೊಂದು ಇಂಡಿಯನ್ ಫುಡ್ಡು. ಸೊ ಈ ಸ್ಟ್ರೀಟಲ್ಲಿ ಇರೋದು ಬರೀ ಅದೆರಡೇ. ಒಂದು ಇಂಡಿಯನ್ ಎಲ್ಲ ಕ್ಲೋತ್ ಸ್ಟೋರ್ಸ್ ಇರೋದು, ಇನ್ನೊಂದು ಫುಡ್ ಎಲ್ಲ ಇದೆ. ಪಾನಿಪುರಿಯಿಂದ ಹಿಡಿದು ದೋಸೆಯಿಂದ ಹಿಡಿದು, ಸೊ ಯಾವ ಸೈಡಲ್ಲಿ ಇಂಡಿಯಾದ ಏನೇನು ಐಟಮ್ಸ್ ಸಿಗುತ್ತೆ ಎಲ್ಲ ಫುಡ್ ಐಟಮ್ಸ್ ಇದೆ ಇಲ್ಲಿ. ಸೊ ನಾವು ಒಂದು ಶಾಪ್ ಒಳಗಡೆ ಹೋಗೋಣ ಅಂತ ಇದ್ದೀವಿ. ಸೊ ಅಷ್ಟೊಂದೆಲ್ಲ ಇದೆ ಅಲ್ಲಿ, ಲೆಹಂಗಾಸ್, ಸಾರೀಸ್, ಕುರ್ತಾ ಎಲ್ಲ ಯಾವುದಾದ್ರೂ ಒಂದು ಟ್ರೈ ಮಾಡೋಣ ಅಂತ ಇದ್ದೀವಿ. ರೀಸನೇಬಲ್ ಪ್ರೈಸಲ್ಲಿದ್ದರೆ ಏನಾದ್ರು ಒಂದು ತೊಗೊಂಬರೋಣ ಅಂತ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ಪಾನಿಪುರಿ, ಶುಗರ್ಕೇನ್ ಜ್ಯೂಸ್ ಏನೇನೋ ಇದೆ, ಅದನ್ನ ನೋಡಿ ಟೆಂಪ್ಟ್ ಆಗ್ತಾ ಇದೆ. ಸಾರಿ ತೊಗೊಂಡಿದ್ದೀನಿ. ದಿಸ್ ಇಸ್ ಒಂದು $70 ಆ್ಯಂಡ್ ಇದಕ್ಕೆ ಸ್ಲೀವ್ಲೆಸ್ ಬ್ಲೌಸ್ ಕೂಡ ತೊಗೊಂಡಿದ್ದೀನಿ, ದಟ್ ಈಸ್ $50. ಸೊ ಸೇರಿಬಿಟ್ಟು $120 ಆಗಿದೆ. ಆ್ಯಂಡ್ ಐ ಹೋಪ್ ದಿಸ್ ಇಸ್ ಗುಡ್. ಇದು ಜೆರಾರ್ಡ್ ಸ್ಟ್ರೀಟಲ್ಲಿರುವಂಥ ಒಂದು ಸೋನು ಸಿಲ್ಕ್ಸ್ ಅಂತ ಒಂದು ಶಾಪ್ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಯಾರಾದರೂ ಇಲ್ಲಿ ಕೆನಡಾದಲ್ಲಿರೋರು, ಟೊರೊಂಟೋದಲ್ಲಿರೋರು ಆದರೆ ದಯವಿಟ್ಟು ಈ ಶಾಪ್ ನೀವು ಚೆಕ್ ಮಾಡ್ಬೋದು, ಬರ್ಬೋದು. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿರೋ ಲೇಡೀಸ್ಗೆ ತೋರಿಸ್ತಾರೆ, ಅವರು ಕೂಡ ತುಂಬ ಫ್ರೆಂಡ್ಲಿಯಾಗಿ ನಿಮಗೆ ಇಷ್ಟ ಆಗೋ ಥರ ತೋರಿಸ್ತಾರೆ. ಸೊ ಡೆಫಿನೆಟ್ಲಿ ನೀವು ಇಲ್ಲಿರೋರಾದರೆ ನಿಮಗೆ ಇಂಡಿಯನ್ ಏನಾದರೂ ಡ್ರೆಸ್ ಬೇಕು ಅಂದರೆ ಇಲ್ಲಿ ಖಂಡಿತವಾಗ್ಲೂ ಬರ್ಬೋದು ನೀವು. ಸೊ ಸಾರಿ ತೊಗೊಂಡಾಯಿತು. ಸೊ ನೆಕ್ಸ್ಟ್ ಇವಾಗ ಏನು ಮಾಡೋದು? ಎಸ್, ಹೊಟ್ಟೆಗೆ ಹಾಕೋದು, ಪಾನಿಪುರಿ ತಿನ್ನೋದು. ಲೆಟ್ಸ್ ಗೋ. ಫೈನಲಿ ಒಂದು ಸಾರಿ ತಗೊಂಡು
ಪಾನಿಪುರಿ ತಗೊಂಡು ತಿಂದು ಶುಗರ್ ಕೇನ್ ಜ್ಯೂಸ್ ಕುಡಿದು ಇವಾಗ ಸದ್ಯಕ್ಕೆ ಇನ್ನೆಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೆಲ್ಲಿ ಹೋಗೋಣ ಬಾಬಾ? ಅವನಿಗೆ ಏನು ಗೊತ್ತಿರಲ್ಲ. ಅವನಿಗೆ ಮನೆಗೆ ಹೋಗೋಣ ಅನಿಸ್ತಾ ಇದೆಯಾ ಇಲ್ವಾ? ಸದ್ಯ ಯಾವಾಗಲೂ ಅವನಿಗೆ ಮನೆಗೆ ಹೋಗೋಣ ಅಂತಾನೆ ಅನ್ಸೋದು. ಇವತ್ತೇನು ಅನಿಸ್ತಾ ಇಲ್ಲ, ಏನೋ ಪುಣ್ಯ ನಮ್ಮದು. ಇವಾಗ ನೋಡೋಣ ಇನ್ನು ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ. ಬಂದು ಇವಾಗ ಸದ್ಯಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಇದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಒಂಟಾರಿಯೋ. ಇದು ಸರೌಂಡಿಂಗ್ಸ್ ಅಲ್ಲೆಲ್ಲ ಕಾಲೇಜಸ್ ಮತ್ತು ಕೆಲವೊಂದು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ನಾವು ಎಷ್ಟೇ ಇಂಡಿಯಾ ಬಿಟ್ಟು ಯಾವ ದೇಶಕ್ಕೆ ಹೋದ್ರೂ ಆ ದೇಶದಲ್ಲಿ ಒಂದು ಇಂಡಿಯಾ ಎಲ್ಲಿದೆ ಅಂತಲೇ ಹುಡುಕ್ತಾ ಇರ್ತೀವಿ. ಅಂದರೆ ಇಂಡಿಯಾದ ಜನಗಳಾಗಿರ್ಬೋದು ಅಥವಾ ಇಂಡಿಯನ್ ವಸ್ತುಗಳಾಗಿರ್ಬೋದು, ಬಟ್ಟೆ, ತಿಂಡಿ ಏನಾದರೂ ಒಂದು ಆ ಥರದ್ದೆಲ್ಲನೇ ಎಲ್ಲಿರುತ್ತೆ ಅಂತ ಹುಡ್ಕೊಂಡು ಹೋಗ್ತೀವಿ. ಸೊ ಅದೇ ಥರ ಇವತ್ತು ನಾವು ಹುಡ್ಕೊಂಡು ಹೋದ್ವಿ. ಎಷ್ಟೇ ನಾವು ಇಂಡಿಯಾ ಬಿಟ್ಟು ಹೋದ್ರು ನಾವು ಒಳಗಿಂದ ಇಂಡಿಯಾ ಬಿಟ್ಟು ಹೋಗಲ್ಲ ನಮ್ಮನ್ನು. ಸೊ ಎನಿವೇಸ್ ಇಲ್ಲಿಗೆ ನಾವು ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ ಅಲ್ವಾ ರೇಂಜ್? ಐ ಹೋಪ್ ನಿಮಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ನೀವು ಇನ್ಸ್ಟಾಗ್ರಾಮಲ್ಲಿದ್ದರೆ ನಾವು ಇನ್ಸ್ಟಾಗ್ರಾಮಲ್ಲಿದ್ದೀವಿ, ನಮ್ಮನ್ನು ಫಾಲೋ ಮಾಡಿ. ಅಲ್ಲಿ ನನ್ನ ಜೊತೆ ನೀವು ಕನೆಕ್ಟ್ ಆಗಬಹುದು ಅಲ್ವಾ ರೇಂಜ್? ಎಸ್, ಟಾಟಾ, ಬಾಯ್ ಬಾಯ್.